ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿಕೊಂಡಿದ್ದರು ಧರ್ಮೇಂದ್ರ ಮೊನ್ನೆ ದಿವಸ ಮಾತನಾಡಿದ ವಿಚಾರವನ್ನು ನೀವು ನೋಡಿದ್ದೀರಿ. ಗಾಂಧಿಯ ಬಗ್ಗೆ, ಮಹಾತ್ಮ ಗಾಂಧಿಯ ಬಗ್ಗೆ ತೀರಾ ಲಘುವಾಗಿ, ತೀರಾ ಅಗ್ರವಾಗಿ ಮಾತನಾಡಿದಂಥ ವಿಚಾರ. ಜೊತೆಗೆ ಮುಖ್ಯಮಂತ್ರಿಯ ವಿರುದ್ಧ ಕೂಡ ಭಾರಿ ಮಾತನಾಡಿದ್ರು. ಎಸ್, ನಾವು ಯಾರನ್ನು ಕೇರ್ ಮಾಡೋದಿಲ್ಲ, ಡೋಂಟ್ ಕೇರ್, ಮುಖ್ಯಮಂತ್ರಿ ಆದರೆ ಏನು ಯಾರು ಅಂತ. ಸೊ ಈ ಹಿನ್ನೆಲೆಯ ಒಳಗಡೆ ಧರ್ಮೇಂದ್ರ ಅವರನ್ನು ನಿನ್ನೆ ದಿವಸ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಭಾರಿ ಕುತೂಹಲದ, ನಾವು ಧರ್ಮೇಂದ್ರ ಅವರನ್ನು ಅಥವಾ ಅವರ ಸಹವರ್ತಿಗಳು ಯಾರಾದರೂ ಫೋನ್ಗೆ ಸಿಗ್ತಾರಂತ ಮಾತನಾಡಲಿಕ್ಕೆ. ಈಗ ಇನ್ನೊಂದು ಇಲ್ಲಿ ವಿಚಾರ ಗಮನಿಸಬೇಕಾದದ್ದು, ಈ ಧರ್ಮೇಂದ್ರ ಅವರು ತಾನು ಹಿಂದೂ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿಕೊಳ್ಳುವಂಥದ್ದು, ಆ ಮೂಲಕ ಪತ್ರಿಕಾಗೋಷ್ಠಿ, ಮಾಧ್ಯಮಗೋಷ್ಠಿ ನಡೆಸುವಂಥದ್ದು. ಆದರೆ ಈ ನಡುವೆ ಧರ್ಮೇಂದ್ರ ಅವರು ಮಾತನಾಡಿದ್ದು ಗೊತ್ತಾದ ತಕ್ಷಣ ಹಿಂದೂ ಮಹಾಸಭಾದ ಇನ್ನೋರ್ವ ಮುಖಂಡ ಲೋಹಿತ್ ಕುಮಾರ್ ಸುವರ್ಣ ಅವರು ಮಂಗಳೂರಿನ ಬರ್ಕೆ ಠಾಣೆಯಲ್ಲಿ ಬಂದು ದೂರು ದಾಖಲಿಸ್ತಾರೆ. ಈ ಧರ್ಮೇಂದ್ರ ಅನ್ನುವರು ನಮ್ಮ ಹಿಂದೂ ಮಹಾಸಭಾದ ಮುಖಂಡನೇ ಅಲ್ಲ, ಇವರನ್ನು ನಾವು ಉಚ್ಚಾಟನೆ ಮಾಡಿದ್ದೇವೆ ಅಂತ. ಸೊ ಇದು ಭಾರಿ ಮಜಾ ಇರುವಂಥದ್ದು. ಅವರು ಪಾಪ ಅಲ್ಲಿ ಒಂದಷ್ಟು ಪ್ರಚಾರ ಆಗುತ್ತೆ. ಇವತ್ತಿನ ಕಾಲದಲ್ಲಿ ಪ್ರಚಾರ ಆಗಬೇಕಂತ ಹೇಳಿದ್ರೆ ತುಂಬ ಸರಳವಾದ ವಿಧಾನಗಳಿದೆ. ತುಂಬ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಅಥವಾ ತುಂಬ ಪರಿಶ್ರಮ ಪಟ್ಟು ಯಾವುದೇ ಕೆಲಸಗಳನ್ನು ಮಾಡಬೇಕಾಗಿಲ್ಲ, ಅಥವಾ ಸುದೀರ್ಘ ಕಾಲವಾಗಿ ರಾಜಕೀಯನೋ ಸಾಮಾಜಿಕ ಬದುಕಿನಲ್ಲೋ ಇದ್ದು ಸಮಾಜದ ಒಳಿತಿಗಾಗಿ ಅಥವಾ ಒಂದು ಒಳ್ಳೆಯ ರಾಜಕಾರಣವನ್ನು ಮಾಡಬೇಕಾಗಿಲ್ಲ. ಒಂದು ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ಕೊಟ್ಟರೆ ಸಾಕು. ಸಾಮಾಜಿಕ ಜಾಲತಾಣಗಳು ಇದ್ದಾವೆ, ಸಾಮಾಜಿಕ ಮಾಧ್ಯಮಗಳು ಇದ್ದಾವೆ. ಎಸ್, ಕ್ಷಣ ಮಾತ್ರದಲ್ಲಿ ನೀವು ಭಾರಿ ಫೇಮಸ್ ಆಗಿಬಿಡ್ತೀರಿ. ಸೊ ಎಷ್ಟೋ ಮಂದಿ ಇಂಥದನ್ನು ಬಯಸ್ತಾನೂ ಇರ್ತಾರೆ. ಎಸ್, ಇನ್ಸ್ಟೆಂಟಾಗಿ ಪಬ್ಲಿಸಿಟಿ ಬೇಕು ಈ ಕ್ಷಣಕ್ಕೆ ಅಂತ. ಎಸ್, ಈಗ ಧರ್ಮೇಂದ್ರನ ವಿಚಾರಕ್ಕೆ ಬರೋಣ. ಹಿಂದೂ ವಿರೋಧಿ ವಿಚಾರ ಬಂದಾಗ ನಾವು ಗಾಂಧೀಜಿಯನ್ನೇ ಬಿಟ್ಟಿಲ್ಲ, ನೀವು ಯಾವ ಲೆಕ್ಕ ಅಂತ ಮುಖ್ಯಮಂತ್ರಿಗೆ ಲೆಕ್ಕ ಕೇಳ್ತಾರೆ ಅವರು. ಮೊನ್ನೆ ದಿವಸ ಶನಿವಾರ ದಿವಸ ಈ ರೀತಿಯ ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ನೀಡಿದ್ದು ಅಖಿಲ ಭಾರತ ಹಿಂದೂ ಮಹಾಸಭಾದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಧರ್ಮೇಂದ್ರ. ಅವರು ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಅಂತ ತನ್ನನ್ನು ಹೇಳಿಕೊಳ್ತಾರೆ. ನಿನ್ನೆ ದಿವಸ ಅವರನ್ನು ಮಂಗಳೂರು ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜೇಶ್, ಪ್ರೇಮಾ ಹಾಗೂ ಸುದೀಪ್ ಎಂಬವರನ್ನು ವಶಕ್ಕೆ ಪಡೆಯಲಾಗಿದ್ದು ಇನ್ನಷ್ಟು ಆರೋಪಿಗಳಿಗಾಗಿ ಹುಡುಕಾಟ ನಡೆದಿದೆ ಅಂತ ಮಂಗಳೂರಿನ ಬರ್ಕೆ ಠಾಣಾ ಪೊಲೀಸರು ಕೂಡ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ದೇಗುಲ ತೆರವು ವಿಷಯಕ್ಕೆ ಸಂಬಂಧಿಸಿ ಶನಿವಾರ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಧರ್ಮೇಂದ್ರ ಅವರು ಹಿಂದೂಗಳ ಮೇಲೆ ನಡೆದ ದಾಳಿಯನ್ನು ಖಂಡಿಸಿ ಗಾಂಧಿ ಹತ್ಯೆ ಮಾಡಲಿಕ್ಕಾಗುತ್ತದೆ ಎಂದಾದರೆ ನಿಮ್ಮ ವಿಚಾರದಲ್ಲಿ ನಾವು ಆಲೋಚನೆ ಮಾಡಲು ಸಾಧ್ಯವಿಲ್ಲ ಅಂತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲ್ಲ ನೀವು ನೋಡಿದ್ದೀರಿ ಇದನ್ನು, ಈಗ ಕೂಡ ಅದು ಯೂಟ್ಯೂಬ್ಗಳಲ್ಲಿ ನೀವು ನೋಡ್ತಾ ಇರ್ತೀರಿ. ಆದರೆ ಆ ಬಳಿಕ ಧರ್ಮೇಂದ್ರ ವಿಡಿಯೋ ಮೂಲಕ ಗಾಂಧಿ ಹತ್ಯೆ ಎಂಬ ಪದ ಬಳಕೆ ಮಾಡಿದ್ದಕ್ಕೆ ಕ್ಷಮೆ ಯಾಚಿಸಿದ್ದರು. ವೆರಿ ಇಂಟ್ರೆಸ್ಟಿಂಗ್. ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡು ಮಾತನಾಡುವಾಗ ಗಾಂಧಿಯ ಬಗ್ಗೆ ಟೀಕೆ. ಗೊತ್ತು ಅವರಿಗೆ, ಗಾಂಧಿಯ ಬಗ್ಗೆ ಮಾತಾಡಿದ ತಕ್ಷಣ ಇದು ದೇಶವ್ಯಾಪಿಯಾಗಿ ಸುದ್ದಿ ಆಗುತ್ತೆ ಅಂತ. ಆನಂತರ ಪತ್ರಿಕಾಗೋಷ್ಠಿ ಮುಗಿದ ನಂತರ ಸಂಜೆ ಆಗುವಾಗ ಅವರದೇ ಒಂದು ಕ್ಷಮೆಯಾಚನೆಯ ಮಾತು, ಗಾಂಧಿ ಅಂತ ಶಬ್ದ ಬಳಸಿದ್ದು ಎಲ್ಲೋ ತಪ್ಪಾಯಿತು ಅಂತ. ಧರ್ಮೇಂದ್ರ ವಿರುದ್ಧ ಮಂಗಳೂರಿನ ಬರ್ಕೆ ಪೊಲೀಸರಿಗೆ ದೂರು ನೀಡಿದ್ದ ಲೋಹಿತ್ ಕುಮಾರ್ ಸುವರ್ಣ ಎಂಬವರು ಹಿಂದೂ ಮಹಾಸಭಾದ ಹೆಸರನ್ನು ಧರ್ಮೇಂದ್ರ ಅವರು ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ತನ್ನ ದೂರಿನಲ್ಲಿ ತಿಳಿಸಿದ್ದಾರೆ. ಹಿಂದೂ ಮಹಾಸಭಾ ಇರುವುದೇ ಒಟ್ಟು 4 ಜನ. ಮಂಗಳೂರಿನಲ್ಲಿ ನೀವು ಪತ್ರಿಕೆಗೋಷ್ಠಿ ಕರೆಯುವಾಗ ಕೂಡ ನೋಡಿ, ಹೆಚ್ಚಂದರೆ 2, ತಪ್ಪಿದರೆ 3, ಅದರ ಆಚೆಗೆ ಹೋದರೆ 4 ಜನ. ಅದರಲ್ಲಿ ನೋಡುವಾಗ ಈಗ 2 ಗುಂಪುಗಳು. ಲೋಹಿತ್ ಕುಮಾರ್ ಸುವರ್ಣ ಹೇಳ್ತಾರೆ, ಈ ಧರ್ಮೇಂದ್ರ ನಮ್ಮ ಸಂಘದ ಜನವೇ ಅಲ್ಲ ಅಂತ. ಅವರು ನಾವು ಯಾವತ್ತೋ ಉಚ್ಚಾಟನೆ ಮಾಡಿದ್ದೇವೆ, ನಮ್ಮ ಸಂಘದ ಲೆಟರ್ ಹೆಡ್ಡನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ. ಬಹುಶಃ ಅದೇ ನಾನು ಹೇಳಿದಲ್ಲ, 3-4 ಜನ, ಬಹುಶಃ ಓನ್ಲಿ ಲೆಟರ್ ಹೆಡ್ ಸಂಘಟನೆ ಇರಬಹುದು ಏನೋ. ಎಷ್ಟೋ ಸಂದರ್ಭದಲ್ಲಿ ಹೇಳೋದುಂಟು, ಸಂಘಟನೆ ಒಬ್ಬ ಅಧ್ಯಕ್ಷ ಇರ್ತಾನೆ, ಇನ್ನೊಬ್ಬ 1-2 ಮೆಂಬರ್ಗಳಿರ್ತಾರೆ.
ಪತ್ರಿಕಾಗೋಷ್ಠಿಯಲ್ಲೂ ಅವರಷ್ಟೇ, ಪ್ರತಿಭಟನೆಯಲ್ಲೂ ಅವರೇ, ಮೆರವಣಿಗೆಯಲ್ಲೂ ಅವರೇ, ಲೆಟರ್ ಹೆಡ್ಡಲ್ಲೂ ಅವರೇ. ಲೆಟರ್ ಹೆಡ್ ಸಂಘಟನೆ ಅಂತ. ಎಸ್, ಇಲ್ಲಿ ಲೋಹಿತ್ ಕುಮಾರ್ ದೂರು ಕೂಡ ಹೇಳ್ತಾರೆ, ನಮ್ಮ ಲೆಟರ್ ಹೆಡ್ಡನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ. ಎಸ್, ಧರ್ಮೇಂದ್ರ ಸೇರಿದಂತೆ 6 ಮಂದಿಯ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ಅವರು. ಎಸ್, 4 ಅಲ್ಲ 6 ಜನ ಟೋಟಲ್. ಹಾಗಿದ್ರೆ ಅವರ ಸಂಘಟನೆಯಲ್ಲಿ 6 ಜನ ಇರುವುದಂತೂ ಗ್ಯಾರಂಟಿ. ಅದರಲ್ಲಿ 3 ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಎಸ್, ಈಚೆ ಕಡೆ ಧರ್ಮೇಂದ್ರ ನೀಡಿದ ಹೇಳಿಕೆ ಸಮರ್ಥವಾಗಿದೆ ಅಂತ ಏನೋ ಹಿಂದೂ ಮಹಾಸಭಾದ ಇನ್ನೊಬ್ಬರು ಪದಾಧಿಕಾರಿ, ಯಾರು ರಾಜ್ಯ ಘಟಕದ ಅಧ್ಯಕ್ಷ ಅಂತೆ ರಾಜೇಶ್ ಪವಿತ್ರನ್ ಅವರು ಹೇಳ್ತಾರೆ, ಮಹಾಸಭಾದಿಂದ ಉಚ್ಚಾಟಿತ ವ್ಯಕ್ತಿಯ ಪ್ರಚೋದನೆಯಿಂದ BJP ಈ ಷಡ್ಯಂತ್ರ ಮಾಡುತ್ತಿದೆ, ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲದವರ ವಿರುದ್ಧವೂ FIR ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಇರುವುದೇ 4, 5, 6 ಜನ. ಅವರ ನಡುವೆ ಗುಂಪುಗಳು, ಅವರ ನಡುವೆ ಷಡ್ಯಂತ್ರಗಳು. ಎಸ್, ಒಟ್ಟು ಅವರಿಗೊಂದು ಈಗ ಅರೆಸ್ಟ್ ಆದವ್ರು ನೋಡ್ತಾ ಖುಷಿ ಪಡ್ತಾ ಇರ್ಬೋದು. ನಾವು ಇರೋದು 4 ಜನ ಆದರೂ ಕೂಡ 40,000 ಅಥವಾ 4 ಲಕ್ಷ ಜನ ಇರುವ ರೀತಿಯಲ್ಲಿ ನಮಗೆ ಪಬ್ಲಿಸಿಟಿ ಸಿಕ್ಕಿತು ಅಂತ. ಇಲ್ಲಿ ಗಮನಿಸಬೇಕಾದದ್ದು, ಇವರಿಗೆ ಗಾಂಧಿನೂ ಗೊತ್ತಿಲ್ಲ, ಗಾಂಧಿಯ ಬಗ್ಗೆ ಮಣ್ಣಂಗಟ್ಟಿ ಓದಿ ಕೂಡ ಇರುವುದಿಲ್ಲ. ಸೊ ತಿಳ್ಕೊಂಡಿರ್ತಾರೆ, ಯಾರಿಗೆ ಕಲ್ಲು ಬಿಸಾಡಿದರೆ ನನಗೆ ಪ್ರಚಾರ ಜಾಸ್ತಿ ಅಂತ, ಯಾರ ಮೇಲೆ, ಯಾರ ವಿರುದ್ಧ ಒಂದು ವಿವಾದಾತ್ಮಕವಾದ ನೆಲೆಯಲ್ಲಿ ಮಾತನಾಡಿದರೆ ನನಗೆ ಪ್ರಚಾರ ಜಾಸ್ತಿ ಅಂತ. ಸೊ ಇದೊಂಥರ ತೆವಳು. ಇಲ್ಲಿ ದೇವಸ್ಥಾನದ ವಿಚಾರ ಅಥವಾ ಹಿಂದೂ ಧರ್ಮದ ವಿಚಾರ ಅದು ಸೆಕೆಂಡ್ರಿ. ಸೊ ಇವರನ್ನೇ ಕೇಳಬೇಕು ನೀವು, ಹಿಂದೂ ಧರ್ಮಕ್ಕಾಗಿ ನೀವೇನು ಮಾಡಿದ್ದೀರಿ ಅಂತ. ಎಸ್, ಅವರು ಹೇಳ್ಬೋದಲ್ಲ, ಧರ್ಮೇಂದ್ರ ಇರ್ಬೋದು, ಇನ್ನೊಬ್ಬರೇ ಇರ್ಬೋದು, ಅವರ 3-4 ಜನ ಇದೆ. ಎಸ್, ಹಿಂದೂ ಧರ್ಮಕ್ಕಾಗಿ ಇವರು ಮಾಡಿದ ಸೇವೆ ಏನೇನು ಮಾಡಿದ್ದಾರೆ, ಯಾವ್ಯಾವ ದೇವಸ್ಥಾನಗಳನ್ನು ಎಷ್ಟು ಕಟ್ಟಿಸಿದ್ದಾರೆ, ಎಷ್ಟು ಅದಕ್ಕೆ ಜೀರ್ಣೋದ್ಧಾರಕ್ಕಾಗಿ ಕೆಲಸ ಮಾಡಿದ್ದಾರೆ, ಎಷ್ಟು ಸೇವೆ ಮಾಡಿದ್ದಾರೆ ಅಂತ ಕೇಳ್ಬೋದು ಅಲ್ವಾ. ಈಗ ಇದು ಮಂಗಳೂರು ಅಂತಲ್ಲ, ದೇಶದ ಅನೇಕ ಕಡೆ ಇದೆ ಈ ರೀತಿಯ ವ್ಯಕ್ತಿಗಳು. ನಾನು ಆಗಲೇ ಹೇಳಿದಾಗೆ ರಾಜಕೀಯದಲ್ಲಿ ಎಸ್ ನಾವು ನೋಡ್ತೇವೆ, 30-40 ವರ್ಷ ಸುದೀರ್ಘವಾಗಿ ಕೆಲಸ ಮಾಡಿಕೊಂಡು, ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡು ಒಂದು ಲೋಕಲ್ ಪಂಚಾಯತ್ನ ಟಿಕೆಟ್ ಪಡೀಲಿಕ್ಕೆ ಕಷ್ಟಪಡುವವರು ಎಷ್ಟು ಜನ ಇದ್ದಾರೆ ಅಂತ. ಸೊ ಅವರಿಗೆ ಒಂದು ಕಡೆ ಪ್ರಚಾರ ಇರುವುದಿಲ್ಲ, ಇನ್ನೊಂದು ಕಡೆ ದುಡ್ಡು ಇರುವುದಿಲ್ಲ. ಎಸ್, ಇನ್ನೊಂದು ವರ್ಗದ ಜನ ಇದ್ದಾರೆ, ಸುದೀರ್ಘ ಕಾಲ ರಾಜಕೀಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ತನ್ನ ಮನೆಯಿಂದ ತಂದ ದುಡ್ಡು ಅಥವಾ ಇನ್ನೂ ಒಂದಷ್ಟು ದೇಣಿಗೆದಾರರಿಂದ ತಂದ ದೇಣಿಗೆಯಿಂದಲೋ ಏನೋ ಒಟ್ಟು ಮಾಡಿ ಸಮಾಜಕ್ಕಾಗಿ, ಜನರ ನಡುವೆ, ಜನರ ಕಷ್ಟಕ್ಕಾಗಿ ವಿನಿಯೋಗ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಕಳೆದ ಕೊರೋನಾದ ಲಾಕ್ಡೌನ್ ಟೈಮಲ್ಲಿ ನೋಡಿದೆ. ಎಸ್, ಊರಲ್ಲೆಲ್ಲ ಸಾವಿರಾರು ಜನ ರಾಜಕಾರಣಿಗಳು ಜನರ ನಡುವೆ ನಿಂತು ಸಹಕಾರ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಇದು ಒಂದು ವರ್ಗದ ಜನ. ಇನ್ನೊಂದು ವರ್ಗದ ಜನ, ಎಸ್, ಬೇಕಾದಷ್ಟು ದುಡ್ಡು ಇರುತ್ತೆ, ಬೇಕಾದ ಚುನಾವಣೆಗೆಲ್ಲ ಅವರಿಗೆ ಟಿಕೆಟ್ ಸಿಗುತ್ತೆ. ಎಸ್, ಅವರೇಲೋ ಯಾರ ಬಗ್ಗೆನೂ ಮಾತಾಡೋಕ್ಕೂ ಹೋಗೋದಿಲ್ಲ, ಯಾರ ತಂಟೆ ತಕರಾರಿಗೂ ಹೋಗೋದಿಲ್ಲ, ಯಾವ ವಿವಾದಾತ್ಮಕ ವಿಚಾರಕ್ಕೂ ಹೋಗೋದಿಲ್ಲ. ಇನ್ನೊಂದು ಕ್ಯಾಟಗರಿಯ ಜನ, ಎಸ್, 3-4 ಜನ ಇರ್ತಾರೆ. ಪ್ರತಿ ಜಿಲ್ಲೆಗಳಲ್ಲೂ ಇಂಥ ಒಂದು ಲೆಟರ್ ಹೆಡ್ ಸಂಘಟನೆಯ ಜನ ಇರುವುದು ಖಂಡಿತ ಇದ್ದೇ ಇರ್ತಾರೆ. ಅವರು ಕಾದು ಕುಳಿತುಕೊಂಡು ಇರ್ತಾರೆ. ಹಿಂದುತ್ವದ ಸಂಘಟನೆ ಅಂತ ಹೇಳಿ ನಮ್ಮ ಊರಿನಲ್ಲಿ ಕೆಲಸ ಮಾಡುವಂಥ 100 ಸಂಘಟನೆಗಳಿದ್ದಾವೆ. ಅವರು ಹಿಂದುತ್ವದ ರಾಜಕಾರಣ ಮಾಡ್ತಾ ಇರ್ತಾರೆ, ಜನರ ನಡುವೆ ಇರ್ತಾರೆ, ಜನರ ಬೇರೆ ಬೇರೆ ಸಂಕಷ್ಟ ಕಾಲದಲ್ಲೂ ಕೂಡ ಜನರ ನಡುವೆ ಇರ್ತಾರೆ. ಸೇವೆ ಅಥವಾ ರಾಜಕಾರಣ ಇರ್ತಾರೆ, ಸಂಘಟನೆ ಇರುತ್ತೆ, ಜನಬಲ ಇರುತ್ತೆ, ಸಮಾವೇಶ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ, ರ್ಯಾಲಿ ಮಾಡ್ತಾರೆ, ಪ್ರತಿನಿತ್ಯದ ರಾಜಕಾರಣ, ಪ್ರತಿನಿತ್ಯದ ಅವರ ಸಿದ್ಧಾಂತದ ಬಗ್ಗೆ ಮಾತಾಡ್ತಾ ಇರ್ತಾರೆ, ಜನರ ನಡುವೆ ಇರ್ತಾರೆ. ಇನ್ನೊಂದಷ್ಟು ಜನ ಅವರೇ 3, 4, 5, 6 ಜನ ಇರ್ತಾರೆ. ಪ್ರತಿ ಊರಿಗೆ ಹೋದಾಗ ಒಂದು ಸುದ್ದಿಗೋಷ್ಠಿ ಮಾಡೋದು, ಅವರ ವೆರಿ ಸಿಂಪಲ್ ಲಾಜಿಕ್ ಗೊತ್ತವರಿಗೆ. 1,000 ರೂಪಾಯಿ ಖರ್ಚು ಮಾಡೋದು, ಒಂದು ಪತ್ರಿಕಾಗೋಷ್ಠಿ ಮಾಡೋದು, ಪತ್ರಿಕೆಗಳಲ್ಲೆಲ್ಲ ಭರಪೂರ ಸುದ್ದಿ ಬರುವಾಗೆ ನೋಡಿಕೊಳ್ಳುವುದು. ಭರಪೂರ ಸುದ್ದಿ ಬರಬೇಕಿದ್ದರೆ ಎಸ್, ಅವರಿಗೆ ಗೊತ್ತು, ಏನಾದರೊಂದು ವಿವಾದಾತ್ಮಕವಾದಂಥ ಹೇಳಿಕೆ ಅಥವಾ ಒಂದು ವಿವಾದದ ಕಿಡಿಯೊಂದನ್ನು ಹಚ್ಚಿದರೆ ಸಾಕು ಅಂತ ಒಂದು ಸಣ್ಣ ಕಲ್ಲು ಎಸೆದು ನೋಡುವಂಥದ್ದು. ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡಿದರೆ ಎಸ್, ಪತ್ರಿಕೆಗಳು, ಟಿವಿಗಳು ಬ್ರೇಕಿಂಗ್ ನ್ಯೂಸ್ ಮೇಲೆ ಬ್ರೇಕಿಂಗ್ ನ್ಯೂಸ್ ಕೊಡುತ್ತೆ. ಅಯ್ಯಪ್ಪ ಖುಷಿ ಪಡ್ತಾನೆ ಕೂತ್ಕೊಂಡು. ಅಲ್ಲೇ ಪಕ್ಕದಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ
ಪತ್ರಿಕಾಗೋಷ್ಠಿ ಮುಗಿದೆ ಚಹಾ ಕುಡಿದು ಹೋಗ್ಲಿಕ್ಕೋ ಅವನಿಗೆ ಪುರುಸೊತ್ತಿರೋದೆಲ್ಲ ಕಾದುಕೊಂಡು ಟಿ ವಿ ನೋಡ್ತಾ ಇರ್ತಾನೆ. ಬಂತ ನಾನು ಹೇಳಿದ್ದು ಬಂತ ಅಂತ. ಸೊ ಇದು ಒಂದು ರೀತಿಯ ಒಂದು ವರ್ಗದ ಕೆಲವು ಸಂಘಟಕರ ಲೆವೆಲ್ ಇದು. ನೀವು ನೋಡಿರ್ತೀರಿ, ಇದರಲ್ಲಿ ನಿಮಗೂ ಗೊತ್ತಿರುತ್ತೆ, ರಾಜಕಾರಣದಲ್ಲಿರುವ ನೀವುಗಳು ನೋಡಿರ್ತೀರಿ, ಒಂದು ಚೀಪ್ ಪಬ್ಲಿಸಿಟಿ ಸ್ಟಂಟ್ ಇದು. ಇದರ ಆಚೆಗೆ ಇದರಲ್ಲಿ ಏನಿರುತ್ತೆ. ನೀವು ಗಾಂಧಿಯನ್ನು ಓದಿದ್ದೀರಾ ಅಂತ ಕೇಳಿದರೆ ಜೀವಮಾನದಲ್ಲಿ ಗಾಂಧಿಯನ್ನು ಓದಿರ್ಲಿಕ್ಕೆಲ್ಲ ಅವರು. ಈಗ ಗಾಂಧಿಯ ಬಗ್ಗೆ ನಿಮಗೆ ಭಿನ್ನಾಭಿಪ್ರಾಯ ಇರಬಹುದು, ಅಂಬೇಡ್ಕರ್ ಬಗ್ಗೆ ನಿಮಗೆ ಭಿನ್ನಾಭಿಪ್ರಾಯ ಇರಬಹುದು, ನಿಮಗೆ ಅಥವಾ ಇನ್ಯಾವುದೇ ನಾಯಕರುಗಳ ಬಗ್ಗೆ, ನೆಹರು ಬಗ್ಗೆ ನಿಮಗೆ ಭಿನ್ನಾಭಿಪ್ರಾಯ ಇರಬಹುದು, ವಾಜಪೇಯಿ ಬಗ್ಗೆ ಕೂಡ ನಿಮಗೆ ಭಿನ್ನಾಭಿಪ್ರಾಯ ಇರಬಹುದು. ರಾಜಕಾರಣದ ವೇದಿಕೆಯಲ್ಲಿ ಭಿನ್ನಾಭಿಪ್ರಾಯವನ್ನು ಹೇಳಿಕೊಳ್ಳಲಿಕ್ಕೆ ಮುಕ್ತವಾದ ಅವಕಾಶಗಳು, ಪ್ಲ್ಯಾಟ್ಫಾರ್ಮ್ಗಳು ಇದ್ದಾವೆ. ನಿಮಗಿಂತ ಮುಂದೆ, ನಿಮಗಿಂತ ಹಿಂದೆ ಸಾವಿರಾರು ಜನ ಭಿನ್ನಾಭಿಪ್ರಾಯವನ್ನು ಮಾತಾಡಿದ್ದಾರೆ ಸ್ವಾಮಿ, ಮಾತಾಡ್ತಾರೆ ಕೂಡ, ನಾಳೆ ಕೂಡ ಮಾತಾಡ್ತಾರೆ. ಈ ರೀತಿಯಾಗಿ ಕಿಡಿ ಬೀಸಾಡಿ ವಿವಾದದ ಹೇಳಿಕೆ ಕೊಟ್ಟು ಓಡಿ ಹೋಗೋದಿಲ್ಲ. ಎಸ್, ಚರ್ಚೆ ಮಾಡ್ತಾರೆ. ಸಿದ್ಧಾಂತಗಳ ನಡುವೆ ಭಾರಿ ದೊಡ್ಡ ತಾಕಲಾಟ, ಚರ್ಚೆಗಳು. ಅದು ಇವತ್ತಲ್ಲ, ಭಾರತೀಯ ಪರಂಪರೆಯೊಳಗಡೆನೇ ಅದು ನಡ್ಕೊಂಡು ಬಂದಿದೆ. ಚಾರ್ವಕರು ಅಂತ ಇದ್ರು. ಎಸ್, ನಾಸ್ತಿಕ ಮತ್ತು ಆಸ್ತಿಕ ಪರಂಪರೆ ಬಗ್ಗೆ ಚರ್ಚೆ ಪುರಾಣ ಕಾಲದಲ್ಲೇ ನಡೆದಿತ್ತು. ಇವತ್ತಿಗೆ ಕೂಡ ಅದಕ್ಕೆ ಉಲ್ಲೇಖಗಳಿದ್ದಾವೆ. ಆ ನಂತರದ ಎಲ್ಲ ಕಾಲಘಟ್ಟದಲ್ಲೂ ಕೂಡ ಎಲ್ಲ ರಾಜಕೀಯ ಸಿದ್ಧಾಂತಗಳು, ಸಾಮಾಜಿಕ ಸಿದ್ಧಾಂತಗಳು, ಧಾರ್ಮಿಕ ಸಿದ್ಧಾಂತಗಳು ನಡುವೆ ತಾಕಲಾಟಗಳು, ಭಿನ್ನಾಭಿಪ್ರಾಯಗಳು ನಡೆದಿದೆ. ವೈದಿಕ ಪರಂಪರೆಯ ಒಳಗಡೆ ಕೂಡ, ಅವೈದಿಕ ಪರಂಪರೆಯ ಒಳಗಡೆ ಕೂಡ ಈ ರೀತಿಯ ವಾದ, ಭಿನ್ನಾಭಿಪ್ರಾಯ, ತಕರಾರುಗಳು ನಡೆದಿದೆ. ಆದರೆ ತೀರಾ ವೈಯಕ್ತಿಕ ಲೆವೆಲ್ಗೆ ನಿಂತು ಇವನ್ಯಾರು, ಅವನನ್ನು ನಾವು ಕೊಂದಿಲ್ವಾ, ನಾಳೆ ನಿಮ್ಮನ್ನು ಬಿಡ್ತೇವಾ ಅನ್ನುವಂಥ ಹೇಳಿಕೆಗಳು, ಇದಕ್ಕೆ ಈ ಸಮಾಜ ದೊಡ್ಡ ಬೆಲೆ ಕೊಡೋದಿಲ್ಲ. ಮಾಧ್ಯಮಗಳು ಒಂದು ಕ್ಷಣಕ್ಕೆ ಅದು ಬ್ರೇಕಿಂಗ್ ನ್ಯೂಸ್ ಆಗ್ಬೋದು, ಪತ್ರಿಕೆಗಳಲ್ಲಿ ಒಂದು ಬಾಕ್ಸ್ ಐಟಮ್ ಆಗಿ ನಿಮ್ಮ ವಿವಾದಿತ ಹೇಳಿಕೆ ಅಂತ ಬರಬಹುದು. ಎಟ್ ದ ಎಂಡ್ ನಿಮ್ಮ ಕೊಡುಗೆಗಳು ಬರೀ ಶೂನ್ಯವಾಗಿ ಮಾತ್ರ ಉಳಿಯುತ್ತೆ. ಗಾಂಧಿಯನ್ನು ಪೂರ್ತಿ ಓದಿದ ಬಳಿಕ ಧರ್ಮೇಂದ್ರ ಇರಬಹುದು ಅಥವಾ ಇಂದು ಮಹಾಸಭಾದ ಜನರು ಇರಬಹುದು, ಮಾತನಾಡಬಹುದು. ಸಾರ್ವಜನಿಕ ವೇದಿಕೆಯಲ್ಲಿ, ಸಾರ್ವಜನಿಕ ಸಭಾಭವನದಲ್ಲಿ ಗಾಂಧಿಯ ಬಗ್ಗೆ ಚರ್ಚೆಗೆ ಕುಳಿತುಕೊಳ್ಬಹುದು.